ಮಾಲೂರಿಂದ ಮಾದಪ್ಪನ ಬೆಟ್ಟಕ್ಕೆ ಒಬ್ಬಳೇ ಬಂದಿದ್ದೆ. ಅಲ್ಲಿ ದೇವ್ರ ದರ್ಶನ ಮಾಡಿ ರಂಗಮಂದಿರದಲ್ಲಿ ಮಲ್ಕೊಳ್ಳೋಕೆ ಹೋದಾಗ ಮಂಜುಳಾ ಲಕ್ಕೂರು ಅಂತ ಆಕೆ ಒಬ್ಬ ಅಮ್ಮ ನನ್ನ ಕರೆದು ಬಾಯಿಲಿ ಮಲ್ಕೊ ಅಂತ ಕರೆಸ್ಕೊಂಡ್ಲು. ಅವ್ರ ಕಡೆ 3 ಜನ ರೌಡಿಗಳಿದ್ರು, ಕುಡುಕರು. ಆಮೇಲಿಂದ ನೈಟ್ ಮಲ್ಕೊಂಡು ಬೆಳಗ್ಗೆ ಎದ್ದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ಯಾಬ್ಲೆಟ್ ತೊಗೋಬೇಕು ಅನ್ನೋದನ್ನು ಹಾಸ್ಪಿಟ್ಲ್ ಹತ್ರ ಕರ್ಕೊಂಡು ಬಂದು ಇಲ್ಲೇ ದೇವಸ್ಥಾನದಲ್ಲೇ ಸ್ವಲ್ಪ ಪೊಂಗಲಲ್ಲಿ. ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವೃದ್ಧೆಗೆ ಕಳ್ಳರು ಪೊಂಗಲ್ ತಿನ್ನಿಸಿ ಹಣ, ಮೊಬೈಲ್ ದೋಚಿ ಪರಾರಿಯಾದ ಘಟನೆ ಬೆಳಕಿಗೆ ಬಂದಿದೆ. ಬೆಂಗಳೂರು ಮೂಲದ 70 ವರ್ಷ ವಯಸ್ಸಿನ ವೃದ್ಧೆ ರತ್ನಮ್ಮ ವಂಚನೆಗೆ ಒಳಗಾದವರು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದ ಅಜ್ಜಿ ದೇವರ ದರ್ಶನ ಮುಗಿಸಿ ರಂಗಮಂದಿರದಲ್ಲಿ ಮಲಗಿದ್ದ ವೇಳೆ 3 ಪುರುಷರು ಓರ್ವ ಮಹಿಳೆ ಪರಿಚಯಿಸಿಕೊಂಡು ಜೊತೆಗೆ ಮಲಗಿದ್ದಾರೆ. ಬೆಳಗ್ಗೆ ವೃದ್ಧೆ ಎದ್ದ ಬಳಿಕ ಪೊಂಗಲ್ನಲ್ಲಿ ಮತ್ತು ಬರುವ ಔಷಧಿ ಬೆರೆಸಿಕೊಟ್ಟು ಪ್ರಜ್ಞೆ ತಪ್ಪಿಸಿ 10,000 ರೂಪಾಯಿ ನಗದು, ಮೊಬೈಲ್ ಅನ್ನು ದೋಚಿ ಪರಾರಿಯಾಗಿದ್ದಾರೆ. ಸದ್ಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಮಾಲೂರಿಂದ ಮಾದಪ್ಪನ ಬೆಟ್ಟಕ್ಕೆ ಒಬ್ಬಳೇ ಬಂದಿದ್ದೆ. ಅಲ್ಲಿ ದೇವ್ರ ದರ್ಶನ ಮಾಡಿ ರಂಗಮಂದಿರದಲ್ಲಿ ಮಲ್ಕೊಳ್ಳೋಕೆ ಹೋದಾಗ ಮಂಜುಳಾ ಲಕ್ಕೂರು ಅಂತ ಆಕೆ ಒಬ್ಬ ಅಮ್ಮ ನನ್ನ ಕರೆದು ಬಾಯಿಲಿ ಮಲ್ಕೊ ಅಂತ ಕರೆಸ್ಕೊಂಡ್ಲು. ಅವ್ರ ಕಡೆ 3 ಜನ ರೌಡಿಗಳಿದ್ರು, ಕುಡುಕರು. ಆಮೇಲಿಂದ ನೈಟ್ ಮಲ್ಕೊಂಡು ಬೆಳಗ್ಗೆ ಎದ್ದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ಯಾಬ್ಲೆಟ್ ತೊಗೋಬೇಕು ಅನ್ನೋದನ್ನು ಹಾಸ್ಪಿಟ್ಲ್ ಹತ್ರ ಕರ್ಕೊಂಡು ಬಂದು ಇಲ್ಲೇ ದೇವಸ್ಥಾನದಲ್ಲೇ ಸ್ವಲ್ಪ ಪೊಂಗಲಲ್ಲಿ